ಪುತ್ತೂರು ಉಪವಿಭಾಗಾಧಿಕಾರಿಯಾಗಿ 13 ತಿಂಗಳು ಕರ್ತವ್ಯ ನಿರ್ವಹಿಸಿ ರಾಯಚೂರು ಮಹಾನಗರ ಪಾಲಿಕೆ ಡೆಪ್ಯೂಟಿ ಕಮಿಷನರ್ ಆಗಿ ವರ್ಗಾವಣೆಗೊಂಡಿರುವ ಜುಬಿನ್ ಮೊಹಪಾತ್ರ ಅವರಿಗೆ ಪುತ್ತೂರು ಉಪವಿಭಾಗ ಮಟ್ಟದಿಂದ ನಗರದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಬೀಳ್ಕೊಡುಗೆ ಸಮಾರಂಭವು ನಡೆಯಿತು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೆ ಮುಗಿಲನ್ ಅವರು ಮಾತನಾಡಿ, ಪುತ್ತೂರು ಉಪವಿಭಾಗಕ್ಕೆ ದೊಡ್ಡ ಇತಿಹಾಸವಿದೆ. ಇಲ್ಲಿ ಕರ್ತವ್ಯ ನಿರ್ವಹಿಸಿದ ಹಿರಿಯ ಅಧಿಕಾರಿಗಳು ಪುತ್ತೂರನ್ನ ನೆನಪಿಸಿಕೊಳ್ಳುತ್ತಲೇ ಇರುತ್ತಾರೆ. ಜುಬಿನ್ ಅವರು ಪ್ರೊಬೇಷನರಿ ಸೇವೆಯ ಸಂದರ್ಭದಲ್ಲಿ ಉತ್ತರ ಕನ್ನಡದಲ್ಲಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಆ ಅವಧಿಯಲ್ಲಿ 5 ಸಾಧನಾ ಪ್ರಶಸ್ತಿ ಪಡೆದುಕೊಂಡಿದ್ರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಚುನಾವಣಾ ಕರ್ತವ್ಯ, ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಸೇರಿದಂತೆ ಸುಬ್ರಹ್ಮಣ್ಯ ದೇವಾಲಯದಲ್ಲೂ ಮಹತ್ವದ ಬದಲಾವಣೆಗಳನ್ನು ಮಾಡಿಕೊಳ್ಳುವಲ್ಲಿ ಜುಬಿನ್ ಗುರುತಿಸುವ ಸೇವೆ ಮಾಡಿದ್ದಾರೆ. ಅವರ ವೇಗ ಹಾಗೂ ಸಾಧನೆಗಳನ್ನು ಗಮನಿಸಿ ಅವರ ಹೆಸರನ್ನ ಪಟ್ಟಿ ಮಾಡಿಕೊಂಡು ರಾಯಚೂರಿಗೆ ಕರೆಸಿಕೊಂಡಿದ್ದಾರೆ. ಸೇವೆ ಮಾಡುವ ಹುಚ್ಚು ಇರುವವರಿಗೆ ಅವಕಾಶಗಳು ಅರಸಿಕೊಂಡು ಬರುತ್ತವೆ ಎಂದು ಮುಗಿಲನ್ ಹೇಳಿದರು. So I wish him all the very best. Elladikina Jubin is a good human being. He's a good, nice fellow. He has his heart in the right place. ಒಳ್ಳೆ ಇಂಟೆನ್ಷನ್ಸ್ ಇದೆ. ಬಡವರ ಮೇಲೆ ಒಂದು ಕಾಳಜಿ ಇದೆ, ಸಮಾಜ ಕಾಳಜಿ ಇದೆ. ಇದು ಉಳಿದಿದ್ದೆಲ್ಲ ಕೆಲಸ ಮಾಡೋದು, ಬರೋದು, ಜ್ಞಾನ, ಅರಿವು, ನಾಲೆಡ್ಜು ಇದೆಲ್ಲ ಬರ್ತದೆ ಹೋಗ್ತದೆ, ಇದೆಲ್ಲ ಟೆಂಪ್ರವರಿ. ನಿಮ್ಮ ಇಂಟೆನ್ಷನ್ಸ್ ಪ್ಯೂರ್ ಆಗಿರಬೇಕು. ನಾವು ಕೋಪ ಬರ್ತದೆ, ಜಗಳ ಮಾಡ್ಕೊಳ್ತೀವಿ, ಸರಿ ಮಾಡಿಸ್ಕೊಳ್ತೀವಿ, ಅದೆಲ್ಲ ನಮ್ಮದು ಎಲ್ಲ ಇಟ್ಸ್ ಲೈಕ್ ಅ ಫ್ಯಾಮಿಲಿ. ಬಟ್ ನಮ್ಮ ಇಂಟೆನ್ಷನ್ ಸರಿ ಇರಬೇಕು. ಈಗ ನೀವು ಅದನ್ನು ಅವ್ರ ಪರವಾಗಿ ನಾನೇ ಹೇಳ್ತೇನೆ, ಅಂದರೆ ಯಾರಿಗೂ ಹಾನಿ ಮಾಡಬೇಕು, ನಿಮ್ಮನ್ನು ಇದು ಮಾಡಬೇಕು ಅನ್ನೋವಂಥದ್ದು ಇರಲ್ಲ. ಇಂಟೆನ್ಷನ್ ಇಸ್ ಓನ್ಲಿ ಟು ಗೆಟ್ ಥಿಂಗ್ಸ್ ಡನ್ ಆ್ಯಂಡ್ ಸಾರ್ವಜನಿಕವಾಗಿ ಅದನ್ನು ಒಂದು ಸಾರ್ವಜನಿಕಕ್ಕೆ ಉಪಯೋಗ ಆಗುವಂಥ ಒಂದು ಇದನ್ನು ಸಾಧಿಸಬೇಕು, ಮುಗಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾತ್ರ ಆ ಕಾರ್ಯಗಳು ಆಗಿರ್ತವೆ. ಸೊ ಆ ನಿಟ್ಟಿನಿಂದ ಅದನ್ನು ನೋಡುವಾಗ ಅದನ್ನು ಅವರು ಉಳಿಸ್ಕೊಂಡಿದ್ದಾರೆ. ಇನ್ನೂ ಕೂಡ ಅದನ್ನು ಉಳಿಸಿ ಯಾವಾಗಲೂ ಸಮಾಜ ಕಾಳಜಿ ಜೊತೆ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಒಂದು ನಿಟ್ಟಿನಲ್ಲೇ ಮುಂದೆ ಅವರು ಹೆಜ್ಜೆಯನ್ನು ಇಡಬೇಕು ಅಂತ ಹೇಳಿಕೊಂಡು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಜುಬಿನ್ ಮೊಹಪಾತ್ರ ಅವರು, ಕಂದಾಯ ಹಾಗೂ ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಜನರಿಗೆ ಬಹಳಷ್ಟು ಪ್ರಯೋಜನವಾಗ್ತದೆ. ಕೆಲವೊಂದು ಬಾರಿ ಮಿತಿಯನ್ನ ಮೀರಿ ಹೋದಾಗ ಮಾತ್ರ ಪ್ರಯೋಜನವಾಗ್ತದೆ. ಪುತ್ತೂರಿನಲ್ಲಿ ಆದ ಮೊದಲ ಪೋಸ್ಟಿಂಗ್ ವಿಶೇಷವಾಗಿದೆ ಮತ್ತು ನೆನಪಿನಲ್ಲಿ ಇಟ್ಟುಕೊಳ್ಳುವಂತದ್ದಾಗಿದೆ. ಈ ಕುರಿತು ಹೆಮ್ಮೆ ಇದೆ ಎಂದರು. ಉಪವಿಭಾಗ ವ್ಯಾಪ್ತಿಯಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಸಹಕಾರ ನೀಡಿದ ಎಲ್ಲ ಅಧಿಕಾರಿ ಸಿಬ್ಬಂದಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಭಾಳ ಟಫ್ ತಾಲೂಕು, ದೊಡ್ಡ ತಾಲೂಕು. ಮತ್ತು ಯಾವುದೂ ವಿಚಾರನ ಐ ಯೂಸ್ ಟು ಕಾಲ್ ಹಿಮ್ ಮೆನಿ ಟೈಮ್ಸು. ಟೆಕ್ನಿಕಲಿ ಭಾಳ ಸೌಂಡ್ ಇದ್ದಾನೆ, ಎಲ್ಲ ತಿಳ್ಕೊಂಡು ಕರೆಕ್ಟಾಗಿ ಮಾಡ್ತಾರೆ. ಮತ್ತು ಮಳೆಗಾಲದಲ್ಲಿ ಕೂಡ ಎಷ್ಟು ನಮಗೆ ಇಚ್ಛೆ ಇದ್ರೂ ಕೂಡ ಅಲ್ಲಿ ಬೆಳ್ತಂಗದಲ್ಲಿ ಭಾಳ ಸಮಸ್ಯೆ ಇತ್ತು. ಈ ಸತಿ ತುಂಬ ಅಲ್ಲಿ 4-6 ಕಡೆ ಭೂಕುಸಿತ ಆಗಿತ್ತು. ಮತ್ತು ಅದು ಪ್ರಾಬ್ಲಮ್ ಇರೋದ್ರಿಂದ ನಾನೇ ಬರ್ತಾ ಇದೆ, ಬಟ್ ಎಷ್ಟು ಒಂದು ಇಚ್ಛೆ ಇದ್ದರೆ ಕೂಡ ಬರಲಿಕ್ಕೆ ಆಗೋದಿಲ್ಲ, ಬಿಕಾಸ್ 4 ಕಡೆ ಹೋಗಬೇಕಾಗತ್ತೆ. ಸೊ ಪೃಥ್ವಿ ಹ್ಯಾಂಡಲ್ಡ್ ವೆರಿ ವೆಲ್. ಸೊ ಕೆಲವೊಮ್ಮೆ ನೈಟು 2 o'clock 3 o'clock ಕೂಡ ನಾವು ಮಾತಾಡ್ತೀವಿ. ಸೊ ಗುಡ್ ಜಾಬ್ ಪೃಥ್ವಿ, ಅದನ್ನು ಕಂಟಿನ್ಯೂ ಮಾಡಿ ನಾವು ಮುಂದೆ. ಮತ್ತು ಎಲ್ಲ ತಹಸೀಲ್ದಾರ್ಗಳು ಅವರವರ ತಾಲೂಕು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ವಿ ಎಗಳು ಆ್ಯಂಡ್ ಆರ್ ಐಗಳು ಥ್ಯಾಂಕ್ ಯು ಸೋ ಮಚ್. ತಾವುಗಳು ಭಾಳ ಒಂದು ಗ್ರೌಂಡ್ ಲೆವೆಲಿಂದ, ನೆಲಮಟ್ಟದಿಂದ ತುಂಬ ಸಹಕಾರವನ್ನು ನೀಡಿದಿರಿ. ತಮ್ಮ ಸಹಕಾರ ಇಲ್ಲದೆ ನಾವು ಯಾವುದೇ ರೀತಿಯ ಫೈಲ್ ಮೂವ್ಮೆಂಟು ಪ್ರೋಗ್ರೆಸ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಥ್ಯಾಂಕ್ಸ್ ಎ ಲಾಟ್. ಮತ್ತು ಅದರೊಟ್ಟಿಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ DH ಅವರು ಬಂದಿದ್ದಾರೆ, ದೀಪಕ್ ಅವರು ಬಂದಿದ್ದಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ ಭಾಳ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸ್ಲೋಲಿ ಒಂದು ಸಮನ್ವಯ ಆದ ನಂತರ ಭಾಳ ಚೆನ್ನಾಗಿ ನಮಗೆ ಹೆಲ್ಪ್ ಸಿಕ್ಕಿತ್ತು, ಸಹಕಾರ ಸಿಕ್ಕಿತ್ತು. ವೇದಿಕೆಯಲ್ಲಿ ಪುತ್ತೂರು ತಹಶೀಲ್ದಾರ್ ಪುರಂದರ ಹೆಗಡೆ, ಜುಬಿನ್ ಅವರ ಸಹಪಾಠಿ ಕೇರಳದ ಪ್ರೊಬೇಷನರಿ IAS ಅಧಿಕಾರಿ ಸಾಯಿಕೃಷ್ಣ, ಪುತ್ತೂರು ಪ್ರೊಬೇಷನರಿ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್, ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕ್, ಕಡಬ ತಹಶೀಲ್ದಾರ್ ಪ್ರಭಾಕರ್ ಕುಚೂರೆ, ಸುಳ್ಯ ತಹಶೀಲ್ದಾರ್ ಮಂಜುಳಾ, ಭೂಮಾಪನ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು. ಮಂಗಳೂರಿನ ವಿಜಯ್ PO ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್,
ಲಾಫೆಟ್, ಎಲ್ಇಡಿ ಲ್ಯೂಮ್, ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.